ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಇವತ್ತಿನ ನಾನು ಲೈವ್ ಬರೋದಕ್ಕೆ ಕಾರಣ ಬಂದು ನಮ್ಮ ಸಿನಿಮಾ ಪೊಗರು ಬಗ್ಗೆ ಮಾತಾಡೋದಕ್ಕೆ. ಈ ಸಿನಿಮಾ ನಾವು 3.5 ವರ್ಷದಿಂದ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನೊಬ್ಬನೇ ಅಂತಲ್ಲ, ಸಾಕಷ್ಟು ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಗಂಗಾಧರ್ ಸರ್ ಆಗಲಿ, ನಮ್ಮ ಡೈರೆಕ್ಟರ್ ನಂದಕಿಶೋರ್ ಸರ್ ಆಗಲಿ, ಸಾಕಷ್ಟು ಟೆಕ್ನಿಷಿಯನ್ಸು 3.5 ವರ್ಷ ಕೆಲಸ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದ್ರು ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಾಘಣ್ಣ ಅಪ್ಪಾಜಿ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಗಿರಿಜಮ್ಮ ಅವರಾಗಿರ್ಬೋದು, ಪವಿತ್ರ ಲೋಕೇಶ್ ಅವರು, ತಬ್ಲಾ ನಾಣಿಯವರು, ಚಿಕ್ಕಣ್ಣ ಅವರು, ಕುರಿ ಪ್ರತಾಪ್ ಅವರು, ಮಯೂರಿ ಮೇಡಮು, ಕರಿಸುಬ್ಬು ಅವರು, ಸಂಪತ್ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಅವ್ರು ಮಾಡಿದ್ದಾರೆ. ನಮ್ಮ ಟಾಲಿ ಧನಂಜಯ ಅವ್ರು ಮಾಡಿದ್ದಾರೆ. ದೀಪಕ್ ರಾಜ್ ಅವ್ರು ಮಾಡಿದ್ದಾರೆ. ಶಿವ ಅವ್ರು ಮಾಡಿದ್ದಾರೆ. ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾನ ನಾವು 3.5 ವರ್ಷ ಮಾಡೋದಕ್ಕೆ ಕಾರಣ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಸಾಕಷ್ಟು ಬರೀ ಗಡ್ಡ ಕೂದಲು ಬಿಟ್ಕೊಂಡು ಅಲ್ಲದೆ ಸಾಕಷ್ಟು ಶೇಡ್ಸ್ ಇದೆ ಇದರಲ್ಲಿ. ನಿಮಗೆ ನಾವು ರಿವೀಲ್ ಮಾಡಿರೋ ಪೋಸ್ಟರ್ಸ್ ಎಲ್ಲ ಬಂದು ಗಡ್ಡ ಕೂದಲು ಬಿಟ್ಕೊಂಡು ಮಾಡಿರೋ ಅಂಥದ್ದು. ನಿಮಗೆ ಚೈಲ್ಡ್ಹುಡ್ ಎಪಿಸೋಡ್ಸ್ ಇದೆ, ತುಂಬಾನೇ ಶೇಡ್ಸ್ ಇದೆ, ತುಂಬಾನೇ ಸರ್ಪ್ರೈಸಸ್ ಇದೆ. ಆ್ಯಂಡ್ ಪೊಗರು ಅಂದಿದ ತಕ್ಷಣ ಇದು ಒಂದು ಪಕ್ಕಾ ಮಾಸ್ ಮೂವಿ ಅಂತ ಯಾರ್ಯಾರು ಅನ್ಕೊಂಡಿದ್ರೋ ದಯವಿಟ್ಟು ಇದು ಬರೀ ಮಾಸ್ ಮೂವಿ ಅಂತ ಅನ್ಕೊಂಬಿಡಿ. ಇದು ಒಂದು ಸೆಂಟಿಮೆಂಟ್, ಎಮೋಷನಲ್ ಇರೋವಂಥ ಮೂವಿ. ಅಂದರೆ ಒಬ್ಬ ಅಜ್ಜಿ ಮೊಮ್ಮಗನ್ಗೆ ಇರೋ ಎಮೋಷನ್ಸ್ ಇರ್ಬೋದು, ಮತ್ತು ತಾಯಿ ಮಗನಿಗೆ ಇರೋ ಸೆಂಟಿಮೆಂಟ್ಸ್ ಇರ್ಬೋದು, ತಂದೆ ಮಗಂದಿರ್ಬೋದು, ಅಣ್ಣ ತಂಗಿದಿರ್ಬೋದು, ಸಾಕಷ್ಟು ಎಮೋಷನ್ಸ್ ಇದೆ, ಸಾಕಷ್ಟು ಸೆಂಟಿಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ 4 ಫೈಟ್ ಇದೆ. ಫಸ್ಟ್ ಫೈಟ್ ನಮ್ಮ ಅನ್ನಲ ರಸ ಅವರು ಕಂಪೋಸ್ ಮಾಡಿದ್ರು. ಆಮೇಲೆ ಮಿಕ್ಕಿದ ಫೈಟ್ಸ್ ಎಲ್ಲ ಗಣೇಶ್ ಮಾಸ್ಟರ್ ಕಂಪೋಸ್ ಮಾಡಿದ್ರು. ಡಾನ್ಸ್ ಅಂದರೆ ಸಾಂಗ್ ಅಂತ ಬಂದರೆ ಕರಾಬು ಸಾಂಗು ಆ್ಯಂಡ್ ಪೊಗರು ಸಾಂಗು ಮುರಳಿ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡಿದ್ರೆ, ನಮ್ಮ ಇನ್ನೊಂದು ಸಾಂಗ್ ಇದೆ, ಎಣ್ಣೆ ಸಾಂಗು, ಟ್ರ್ಯಾಕ್ಟರ್ ಮಿಲ್ಲು ಗದ್ದೆ ಬೈಲು ಅಂತ. ಸೊ ಆ ಸಾಂಗ್ನ ಹರ್ಷ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡಿದ್ರು. ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಮ್ಯೂಸಿಕ್ ಮಾಡಿ ಕಂಪೋಸ್ ಮಾಡಿರೋದು ಚಂದನ್ ಅವರು. ಆ್ಯಂಡ್ ರೀ ರೆಕಾರ್ಡಿಂಗ್ ಮಾಡ್ತಾ ಇರೋದು ನನ್ನ ಫಸ್ಟ್ ಅದ್ದೂರಿ ಬಹದ್ದೂರ್ ಭರ್ಜರಿಗೆ ಯಾರು ರೀ ರೆಕಾರ್ಡಿಂಗ್ ಮಾಡಿದ್ರೋ ಹರಿಕೃಷ್ಣ ಸರ್ ಅವರೇ ರೀ ರೆಕಾರ್ಡಿಂಗ್ ಮಾಡ್ತಾ ಇರೋದು. ವಿಜಯ್ ಮಿಲ್ಟನ್ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದಾರೆ. ಈ ಇಂಟ್ರೊಡಕ್ಷನ್ ಸಾಂಗು ಮತ್ತು ಖರಾಬು ಸಾಂಗು ಎರಡೂ ಚಂದ್ರು ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ರು. ಆನ್ಲೈನ್ ಎಡಿಟರ್ ಪ್ರವೀಣ್ ಅಂತ ಇದ್ದಾರೆ. ನನ್ನ ಫ್ಯಾಷನ್ ಡಿಸೈನರ್ ಪವಿತ್ರ ಅಂತ ಇದ್ದಾರೆ, ಪವಿತ್ರ ರೆಡ್ಡಿ ಅಂತ. ನಮ್ಮ ತಮಿಳ್ ಪ್ರೊಡ್ಯೂಸರ್ ಸೆಮ್ಮತಿಮ್ಮರು ಪ್ರೊಡ್ಯೂಸರ್ ಶಿವಾರ್ಜುನ್ ಅವರು ಇದ್ದಾರೆ. ಆ್ಯಂಡ್ ತೆಲುಗು ಪ್ರೊಡ್ಯೂಸರ್ ಪ್ರತಾಪ್ ರಾಜು ಅವರು ಇದ್ದಾರೆ. ನಮ್ಮ ಅಸೋಸಿಯೇಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯನವರು ವರ್ಕ್ ಮಾಡಿದ್ರು, ವಿಜಯ್ ಅನ್ನೋರು ಈಗ ಗಾಜ್ನೂರ್ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅವರು ಮಾಡಿದ್ರು. ಶೈಲೇಂದರ್ ಅಂತ ಇದ್ದಾರೆ, ಪೃಥ್ವಿ ಅಂತ ಇದ್ದಾರೆ. ಎಲ್ಲರ ಹೆಸರು ಹೇಳಿದ್ದೀನಿ ಅನ್ಸುತ್ತೆ. ಆ್ಯಂಡ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಆ್ಯಕ್ಟ್ ಮಾಡಿದ್ರು. ನಿಮ್ಮೆಲ್ರಿಗೂ ಗೊತ್ತಿರಂಗೆ ಕಾಯಿ ಗ್ರೀನ್ ಅವ್ರು ಮಾಡಿದ್ರು, ಮಾರ್ಗನ್ ಆಸ್ಟೆ ಅಂತ ಮಾಡಿದ್ರು, ಜಾನ್ ಲೋಕಸ್, ಜೋಲಿಂಡರ್ ಇವರೆಲ್ಲರೂ ಮಾಡಿದ್ರು. ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿ ಟೈಮ್ ತಗೊಂಡು ಮಾಡಿರುವಂಥ ಚಿತ್ರ ಪೊಗರು. ಈ ಸಿನಿಮಾ ರಿಲೀಸ್ ಸಾಕಷ್ಟು ಜನ ಕೇಳ್ತಾನೆ ಇದ್ರು, ಯಾವಾಗ ಸಿನಿಮಾ ರಿಲೀಸ್ ಅಂತ. ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದ್ವಿ. ನಾನು ನಮ್ಮ ಡೈರೆಕ್ಟರ್ ನಂದಕಿಶೋರ್ ಸರ್ ಎಲ್ಲ ಕೂತ್ಕೊಂಡು ನಮ್ಮ ಪ್ರೊಡ್ಯೂಸರ್ ಡಿಸಿಷನ್ ತಗೊಂಡ್ರು. ಎಲ್ಲರೂ ಡಿಸೈಡ್ ಮಾಡಿದಾಗ ಇನ್ನ ಪ್ಯಾಂಡಮಿಕ್ ಇದೆಲ್ಲ ಆಯಿತು, ಇದರೆಲ್ಲ ಕಳೀತು ಅಂತ ಒಂದು ಫೀಲ್ ಇದೆ. ಸೊ ಎಲ್ಲರೂ ನಮ್ಮ ಚಿತ್ರರಂಗದಲ್ಲಿರೋ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಒಂದು ಬೆಂತಟ್ಟಿ ಎಂಕರೇಜ್ ಮಾಡಿದ್ದಕ್ಕೆ ಒಂದು ಧೈರ್ಯವಾಗಿ ಈಗ ರಿಲೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.
ರಿಲೀಸ್ ಆಗ್ತಾ ಇರೋದು ಇದೇ 2021 ಒಂದು ವಿಶೇಷವಾದ ದಿನ, ರಥಸಪ್ತಮಿ ಅವತ್ತು. ಅಂದರೆ ಫೆಬ್ರವರಿ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫೆಬ್ರವರಿ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಿನಿಮಾನು ಥಿಯೇಟ್ರಿಗೆ ಬಂದು ನೋಡಿ. ವ್ಯಾಕ್ಸಿನ್ ವರ್ಕ್ ಆಗಿದೆ 100%. ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ದುರಾಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಥವಾ ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೇನೆ, ಇದೆಲ್ಲ ಏನು ಅಲ್ಲದೆ ನಮ್ಮ ಆಡಿಯನ್ಸ್ ಹೆಂಗೆ ಅಂದರೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಅಥವಾ ಸ್ಟೋರೀಸ್ ಏನಾದರೂ ಇದ್ರೆ 100% ಎಂಕರೇಜ್ ಮಾಡ್ತಾರೆ. ಇದು 100% ಒಳ್ಳೆ ಕಂಟೆಂಟ್ ಇರೋಂಥ ಮೂವಿ. ನೀವು ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಅದ್ದೂರಿ ಬಹುದೂರ್ ಭರ್ಜರಿ ಬಂದಾಗ ನಾನು ಏನು ಹೇಳಿದ್ದೆ ಅಂದರೆ, ದಯವಿಟ್ಟು ಸಿನಿಮಾನ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ಳದೆ ಬಂದು ನೋಡಿ ಅಂತ ಕೇಳ್ಕೊಂಡಿದ್ದೆ. ಆದರೆ ಇದು ಅದಾಗಲೇ ಹೇಳ್ದಂಗೆ ಇದು ಅಹಂಕಾರ ದುರಾಂಕಾರ ಅಂತ ಅನ್ಕೊಂಬೇಡಿ. ದಯವಿಟ್ಟು ಪೊಗರು ಚಿತ್ರನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದು ನೋಡಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋದಕ್ಕೇನೆ ಇಷ್ಟು ವರ್ಷ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಸ್ ಪ್ಲ್ಯಾನ್ ಮಾಡಿರೋಂಥ ಚಿತ್ರ. 100% ಕಥೆನೇ ಎಕ್ಸ್ಪೆಕ್ಟ್ ಮಾಡಿ. ಅಂದರೆ ಇನ್ನು ಇದೇನು ಇದಕ್ಕಿಂತ ಚೆನ್ನಾಗಿರುತ್ತಾ, ಇನ್ನು ಹಿಂಗಿರುತ್ತಾ ಹಂಗಿರುತ್ತಾ ಅಂತ ಏನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡಿ. 100% ಇದು ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ ಅಷ್ಟು ಎಲ್ಲರೂ ಶ್ರದ್ಧೆಯಿಂದ ವರ್ಕ್ ಮಾಡಿದ್ದೀವಿ. ನಾವು ಯಾವ ರೀತಿ ಅದ್ದೂರಿ ಬಹುದೂರ್ ಭರ್ಜರಿನ ಎಷ್ಟು ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ವೋ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಪೊಗರುನು ವರ್ಕ್ ಮಾಡಿದ್ದೀವಿ. ಅದೇ ಆಗಲೇ ಹೇಳ್ದಂಗೆ ಫೆಬ್ರವರಿ 19ನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರದಲ್ಲೂ ನಮ್ಮ ಪೊಗರು ಚಿತ್ರ ಇರುತ್ತೆ. ದಯವಿಟ್ಟು ನೀವು ಎಲ್ಲರೂ ಕುಟುಂಬದ ಸಮೇತ ಬಂದು ಆಶೀರ್ವಾದ ಮಾಡಿ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಎಲ್ಲ ನಿರ್ಮಾಪಕರಿಗೂ ಎಲ್ಲ ನಿರ್ದೇಶಕರಿಗೂ ಎಲ್ರಿಗೂ ಇದು ನಿಮ್ಮ ಚಿತ್ರ. ನಾನು ಬರೀ ನನ್ನ ಕನ್ನಡ ನನ್ನ ಚಿತ್ರ ಮಾತ್ರ ನೋಡಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಕನ್ನಡ ಚಿತ್ರನೂ ನೋಡಿ, ಜೊತೆಗೆ ಪೊಗರುನು ನೋಡಿ ಆಶೀರ್ವಾದ ಮಾಡಿ. ಇವತ್ತು ಲೈವ್ ಬರೋದಕ್ಕೆ ಉದ್ದೇಶ ಇದೆ. ಸಾಕಷ್ಟು ಜನ ಕೆಲಸ ಮಾಡಿದ್ರೆ ಆಗಲೇ ಹೇಳ್ದಂಗೆ ನೀವೆಲ್ಲರೂ ಇದೇ ಫೆಬ್ರವರಿ 19ನೇ ತಾರೀಕು ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.